ಇವತ್ತು ನಾನೊಂದು ನಿಮಗೆ ಶ್ಯಾಂಪೂದು ರಿವ್ಯೂ ಅನ್ನ ಕೊಡ್ತಾ ಇದ್ದೇನೆ. ಇದು ನಾನು ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ಶ್ಯಾಂಪೂ ಯಾವ್ದಕ್ಕೆ ಒಳ್ಳೇದು ಯಾವ್ದಕ್ಕೆ ಒಳ್ಳೇದಿಲ್ಲ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಹಾಗೆ ಯಾರಾದ್ರೂ ನನ್ನ ಚಾನೆಲ್ಗೆ ಹೊಸಬ್ರಿದ್ರೆ, ಯಾರಿಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನಿವತ್ತು ನಿಮ್ಗೆ ತೋರಿಸ್ತಾ ಇರೋದು ವಾವ್ ಸ್ಕಿನ್ ಸೈನ್ಸ್ ಅವರದ್ದು ರೆಡ್ ಆನಿಯನ್ ಬ್ಲಾಕ್ ಸೀಡ್ ಆಯಿಲ್. ಸೊ ನಾನು ಕೂಡ ಮೊದಲು ಸುಮಾರು ಬ್ರ್ಯಾಂಡ್ ನಾನು ಟ್ರೈ ಮಾಡಿ ನೋಡಿದ್ದೇನೆ ಹೇರ್ ಫಾಲಿಗೋಸ್ಕರ. ಬಟ್ ನನಗೆ ಅಷ್ಟೊಂದು ರಿಸಲ್ಟ್ ಯಾವುದ್ರಲ್ಲೂ ಕೂಡ ಸಿಕ್ಕಿರಲಿಲ್ಲ. ಬಟ್ ನಾನು ಇತ್ತೀಚೆಗೆ ಈ ಶ್ಯಾಂಪೂ ಬಗ್ಗೆ ರಿವ್ಯೂ ಅನ್ನ ನೋಡ್ತಿದ್ದೆ. ತುಂಬಾ ಜನ ಒಳ್ಳೆ ರಿವ್ಯೂ ಬರ್ತಿದ್ರು. ಸೊ ಅದಕ್ಕೋಸ್ಕರ ನಾನು ಇದನ್ನ ತರಿಸಿದೆ. ಸೊ ನನಗೆ ಇದು ಶ್ಯಾಂಪೂ ಚೆನ್ನಾಗಾಗಿದ ಇಲ್ವಾ ಅಂತ ನೀವು ವಿಡಿಯೋ ಪೂರ್ತಿ ನೋಡಿ. ಸೊ ನಾನು ನಿಮಗೆ ಎಲ್ಲ ಡೀಟೇಲ್ಸ್ ಅನ್ನ ಹೇಳ್ತೇನೆ. ಮೊದಲಿಗೆ ಇದರ ಪ್ಯಾಕೇಜಿಂಗ್ ನೋಡೋದಾದ್ರೆ ಈ ತರ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಬರುತ್ತೆ. ಇದರ ಪಂಪ್ ಕೊಟ್ಟಿರ್ತಾರೆ ಶ್ಯಾಂಪೂ ಅನ್ನ ತೆಗಿಲಿಕ್ಕೆ. ಹಾಗೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋ ಪ್ಯಾರಾಬಿನ್ಸ್, ನೋ ಸಲ್ಫೇಟ್, ನೋ ಸಿಲಿಕಾನ್ಸ್, ಹಾಗೆ ನೋ ಆಡೆಡ್ ಕಲರ್ ಅಂತ. ಸೊ ಇದನ್ನ ಒಂದು ನ್ಯಾಚುರಲ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಶ್ಯಾಂಪೂ ಇಂದ ಕೂದಲು ಸ್ಟ್ರೇಟನ್ ಆಗುತ್ತೆ, ಶೈನ್ ಸಿಗುತ್ತೆ, ಒಂದು ಸಾಫ್ಟ್ ಕೂದಲು ಸಿಗುತ್ತೆ ಅಂತ. ಸೊ ಅದರದ್ದು ಹೌದಾ ಅಲ್ವಾ ಅಂತ ನಾನು ನಿಮ್ಗೆ ಹೇಳ್ತೇನೆ ಮುಂದಕ್ಕೆ. ಈಚೆ ಹಿಂದೆ ಬದಿ ಬಂದ್ರೆ ಇದರ ಇಂಗ್ರೀಡಿಯೆಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು 500 ml ಇದು 575 ರುಪೀಸ್ ಆಗುತ್ತೆ. ಬಟ್ ಇದನ್ನ ನೀವು ಸೇಲಲ್ಲಿ ತಗೊಂಡ್ರೆ ತುಂಬಾ ಕಡಿಮೆಗೇನೆ ಸಿಗುತ್ತೆ. ಕೆಲವೊಂದ್ಸಲ ಬೈ ಒನ್ ಗೆಟ್ ಒನ್ ಇದ್ದಾಗಂತೂ ನಿಮ್ಗೆ ಇದೊಂದು ಆಲ್ಮೋಸ್ಟ್ 250-270 ರುಪೀಸಿಗೆ ಸಿಗುತ್ತೆ. ಹಾಗೆ ಇದರ ಟೆಕ್ಸ್ಚರ್ ಬಂದು ಈ ತರ ಟ್ರಾನ್ಸ್ಪರೆಂಟ್ ಬೇಸ್ ಅಲ್ಲಿ ಇದೆ ನೋಡಿ. ಈ ತರ ಟ್ರಾನ್ಸ್ಪರೆಂಟ್ ಬೇಸ್ ಅಲ್ಲಿ ಇದೆ. ಹಾಗೆ ಇನ್ನೊಂದೇನಂದ್ರೆ ನೀವು ಯಾವಾಗ್ಲೂ ಒಂದು ಪ್ರಾಡಕ್ಟ್ ಅನ್ನ ಹೊಸದಾಗಿ ಟ್ರೈ ಮಾಡ್ತೀರಾ ಅಂದ್ರೆ ಮೊದ್ಲಿಗೆ ನೀವು ತರಿಸುವಾಗ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇರುವಂತದನ್ನೇ ತರಿಸಿ. ಯಾಕಂದ್ರೆ ನಿಮ್ಗೆ ಅದು ಗೊತ್ತಿರೋದಿಲ್ಲ ಮೊದ್ಲೇ ನಿಮ್ಮ ಅದು ಹೇರಿಗೆ ಅಥವಾ ಸ್ಕಿನ್ನಿಗೆ ಇರ್ಬೋದು ಸೂಟ್ ಆಗುತ್ತಾ ಇಲ್ವಾ ಅಂತ. ಸೊ ಮೊದ್ಲಿಗೆ ತರಿಸುವಾಗ ಯಾವ್ದು ಕಡಿಮೆ ಕ್ವಾಂಟಿಟಿಯಲ್ಲಿದೆ ಅದನ್ನ ತರಿಸಿ. ಸೊ ನಿಮ್ಗೆ ಸೂಟ್ ಆದ್ರೆ ಮತ್ತೆ ನೀವು ದೊಡ್ಡದನ್ನ ಆರ್ಡರ್ ಮಾಡ್ಬೋದು, ಅಥವಾ ಸೂಟ್ ಆಗಿಲ್ಲ ಅಂದ್ರೆ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ನೀವು ಹೇರ್ ವಾಶ್ ಮಾಡುವಾಗ ಅಷ್ಟೊಂದು ನೊರೆ ಏನ್ ಬರೋದಿಲ್ಲ, ಸ್ವಲ್ಪನೇ ಬರುತ್ತೆ. ನಿಮ್ಗೆ ಎಷ್ಟು ಹೇರ್ ವಾಶ್ ಮಾಡಿರ್ಬೇಕು ಅಷ್ಟೇ ಬರುತ್ತೆ. ಸೊ ಹಾಗೆ ಯಾರ ಕೂದಲು ತುಂಬಾನೇ ದಪ್ಪ ಇದೆ, ನೀವು ಹೇರ್ ಆಯಿಲ್ ಹಾಕಿ ಹೇರ್ ವಾಶ್ ಮಾಡ್ತೀರಾ ಅಂದ್ರೆ ಈ ಶ್ಯಾಂಪೂ ಇಂದ ನಿಮ್ಗೆ ಪೂರ್ತಿಯಾಗಿ ನಾನು ಎಣ್ಣೆ ಜಿಡ್ಡು ಏನಿದೆ ಅದು ಹೋಗ್ತದೆ ಅಂತ ಹೇಳೋದಿಲ್ಲ. ಬಟ್ ನನ್ನ ಹೇರ್ ಅಷ್ಟೊಂದು ದಪ್ಪ ಇಲ್ಲ, ತೆಳುವಾಗಿದೆ. ಸೊ ನನಗೆ ಇದು ಈ ಶ್ಯಾಂಪೂ ವರ್ಕೌಟ್ ಆಗಿದೆ. ಸೊ ನಂದು ಹೇರ್ ವಾಶ್ ಆದ ನಂತರ ಕೂದಲು ಕೂಡ ತುಂಬಾನೇ ಬಿಡಿ ಆಗಿರುತ್ತೆ. ಸೊ ಹಾಗೆ ನಾನು ಶ್ಯಾಂಪೂನ ಡೈರೆಕ್ಟ್ ಆಗಿ ನನ್ನ ಹೇರ್ ಮೇಲೆ ಅಪ್ಲೈ ಮಾಡೋದಿಲ್ಲ. ಸೊ ನಾನು ಹೇಗೆ ಯೂಸ್ ಮಾಡ್ತೇನೆ ಅಂದ್ರೆ ಒಂದು ಜಗ್ಗಲ್ಲಿ ಒಂದು 2 ಕಪ್ನಷ್ಟು ನೀರನ್ನ ತಕೊಂಡು ಅದಕ್ಕೆ ನಾನು ಈ ಶ್ಯಾಂಪೂಗೆ ನನ್ನ ಹೇರ್ಗೆ ಎಷ್ಟು ಬೇಕು, ನನ್ನ ಹೇರ್ ಇಲ್ಲಿ ಶೋಲ್ಡರ್ ತನಕ ಇದೆ. ಸೊ ನನಗೆ ಇದರಿಂದ ನಾನು 3 ಪಂಪ್ ಶ್ಯಾಂಪೂನ ತಕೊಂಡು ಆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅಪ್ಲೈ ಮಾಡ್ತೇನೆ. ಸೊ ಹೀಗೆ ಮಾಡೋದ್ರಿಂದ ನಾವೇನಾದ್ರೂ ಕೂದಲಿಗೆ ಎಣ್ಣೆ ಹಾಕೊಂಡ್ರೆ ನಮ್ಗೆ ತುಂಬಾ ಶ್ಯಾಂಪೂದ ಅಗತ್ಯ ಇರುತ್ತೆ. ಸೊ ಈ ತರ ಮಾಡೋದ್ರಿಂದ ನಮ್ಗೆ ಶ್ಯಾಂಪೂದ ಕ್ವಾಂಟಿಟಿ ತುಂಬಾ ತಗೊಳ್ಬೇಕಂತ ಅಗತ್ಯ ಬರೋದಿಲ್ಲ. ಸೊ ಇದರಿಂದಲೇ ಸಾಕಾಗುತ್ತೆ. ಸೊ ಹಾಗೆ ಇದು ನಮ್ಮ ಕೂದಲಿನ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೇದು. ಇದೊಂದು ರೀಸನ್ ಆಗಿರ್ಬೋದು ನನ್ನ ಹೇರ್ ಫಾಲ್ ಕಡಿಮೆ ಆಗಿರೋದಕ್ಕೆ. ಇನ್ನೊಂದೇನಂದ್ರೆ ಈ ಶ್ಯಾಂಪೂನ ಮೇನ್ ಆಗಿ ಮಾಡಿರೋದು ಹೇರ್ ಫಾಲಿಗೋಸ್ಕರ. ಇದರಲ್ಲಿ ಆನಿಯನ್ ಬ್ಲಾಕ್ ಸೀಡ್ ಆಯಿಲ್ ಯೂಸ್ ಮಾಡಿರೋದು ನಮ್ಮ ಹೇರ್ ಫಾಲ್ ನ ಕಂಟ್ರೋಲ್ ಮಾಡೋದಕ್ಕೆ. ನಾನು ಇದನ್ನ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡುವಾಗ ನಾನು ಕೂಡ ತುಂಬಾನೇ ರಿವ್ಯೂಸ್ ಅನ್ನ ನೋಡಿದೆ. ತುಂಬಾ ಜನ ಬರ್ದಿದ್ರು ತುಂಬಾ ನನಗೆ ಹೇರ್ ಫಾಲ್ ಕಡಿಮೆ ಆಗಿದೆ, ನನ್ನ ಕೂದಲು ತುಂಬಾ ಒಳ್ಳೇದಾಗಿ ಬಂದಿದೆ ಈಗ ಅಂತ. ಸೊ ಹಾಗೆ ಇನ್ನೂ ಬೇರೆ ಕಡೆ ನೋಡುವಾಗ ಕೆಲವೊಬ್ರು ಬರ್ದಿದ್ರು ಇದು ನನಗೆ ಸೂಟ್ ಆಗ್ಲಿಲ್ಲ ಅಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನನಗೆ ಇದು ತುಂಬಾನೇ ಒಳ್ಳೇದಾಗಿದೆ, ಕೂದಲಿಗೆ ತುಂಬಾ ಹೇರ್ ಫಾಲ್ ಕಡಿಮೆ ಆಗಿದೆ. ಇದು ನನ್ನ ಜೆನ್ಯೂನ್ ಆಗಿ ನಾನು ನಿಮ್ಗೊಂದು ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ತಾ ಇದ್ದೇನೆ. ಸೊ ಹಾಗೆ ಇನ್ನು ಯಾರ ಕೂದಲು ತುಂಬಾ ಡ್ರೈ ಇದೆ, ನಿಮ್ಗೆ ಸಾಫ್ಟ್ ಶೈನ್ ಆಗಿರೋ ಕೂದಲು ಬೇಕಂತ ನೀವು ಈ ಶಾಂಪನ್ನ ಯೂಸ್ ಮಾಡೋದಾದ್ರೆ ಖಂಡಿತವಾಗ್ಲೂ ಮಾಡಬೇಡಿ. ಯಾಕಂದ್ರೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ ಸಾಫ್ಟ್ ಶೈನ್ ಕೂದಲು ಸಿಗುತ್ತೆ ಅಂತ. ಆತರ ಏನೂ ಇಲ್ಲ. ಹೇರ್ ಫಾಲಿಗೆ ಯಾರಾದ್ರೂ ನಿಮ್ಗೆ ಟ್ರೈ ಮಾಡ್ಲಿಕ್ಕಿದ್ರೆ ಅದು ಟ್ರೈ ಮಾಡಿ ನೋಡ್ಬೋದು. ಬಟ್ ನಿಮ್ಗೆ ಡ್ರೈ ಕೂದಲಿದೆ, ನಿಮ್ಗೆ ಶೈನ್ ಆಗಿ ಸಾಫ್ಟ್ ಆಗಿರೋ ಕೂದಲು ಬೇಕಂತ ಹೇಳಿದ್ರೆ ನಿಮ್ಗೆ ಇದು ಶಾಂಪೂ ಸೂಟ್ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಹಾಗೆ ನಿಮ್ಗೆ ಇದರ ಬಗ್ಗೆ ಯಾವುದೇ ಡೌಟ್ಸ್ ಇದ್ರೆ, ಯಾವುದೇ ಕ್ವೆಶನ್ಸ್ ಇದ್ರೆ ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು.
ನನ್ನ ಹೇರ್ ಫಾಲ್ ಕಡಿಮೆ ಆಗೋದಕ್ಕೆ 3 ರೀಸನ್ ಇದೆ. ಒಂದು, ನಾನು ಹೇರ್ ಆಯಿಲ್ ಅನ್ನ ಚೇಂಜ್ ಮಾಡಿದ್ದು. ಹೇರ್ ಆಯಿಲ್ ಬಗ್ಗೆ ನಾನು ಒಂದು ಸಪರೇಟ್ ವಿಡಿಯೋನ ಮಾಡಿದ್ದೇನೆ. ಸೊ ನೋಡಿಲ್ಲ ಅಂದ್ರೆ ನಾನು ಐ ಬಟನ್ ಅಲ್ಲಿ ಕೊಟ್ಟಿರ್ತೇನೆ, ನೀವು ಚೆಕ್ ಮಾಡಿ. ಸೊ ಅದೇ ರೀತಿ ಈ ಶಾಂಪೂನ ಚೇಂಜ್ ಮಾಡಿದ್ದು, ಇದು ಕೂಡ ನನ್ನ ಹೇರ್ ಫಾಲ್ಗೆ ತುಂಬಾನೇ ಹೆಲ್ಪ್ ಆಗಿದೆ. 3ನೇ ರೀಸನ್ ಏನಂದ್ರೆ, ನಾನು ಡೈಲಿ ಇವಾಗ ಒಂದು 4 ಬದಾಮನ್ನ ತಿಂತಾ ಇದ್ದೇನೆ, ಒಂದು 4 ತಿಂಗಳಿಂದ. ಇದು ಕೂಡ ನಮ್ಮ ಕೂದಲು ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಬದಾಮನ್ನ ನೀವು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಒಂದು ಡೈಲಿ 4 ತಿಂದ್ರೆ ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನ್ ನಿಮ್ಗೆ ಇನ್ನು ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಟೇಕ್ ಕೇರ್, ಬಾಯ್.